ನಮಸ್ಕಾರ ಎಲ್ರಿಗೂ. ಮಾನ್ಯ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ, ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯದೊಂದಿಗೆ ನಾನು ಕರುಣಾಕರ ಬಳಕೂರು. ಅಳಬೇಕು, ನಗಬೇಕು, ಸಮತೆ ಶಮವಿರಬೇಕು, ಹೊಳೆಯ ನೆರೆವಲು ಹೃದಯ ರಸ ಹರಿಯಬೇಕು, ಅಲೆಯನ್ ಅಲುಗದ ಬಂಡೆಯ ಒಲು ಆತ್ಮ ಇರಬೇಕು, ತಿಳಿದವರ ಚರಿತವದು ಮಂಕುತಿಮ್ಮ. ಪ್ರಿಯರೇ, ಮನುಷ್ಯ ಸಂಘಜೀವಿ. ಹಾಗಾಗಿ ಒಬ್ಬಂಟಿಯಾಗಿ ಅವನು ಬದುಕಲಾರ. ಈ ಸಮಾಜದಲ್ಲಿ ಎಲ್ಲರೊಂದಿಗೆ ಸಮ್ಮಿಳಿತಗೊಂಡು ಬೆರೆತು ಬದುಕುತ್ತಾನೆ. ಸಂಸಾರ ಇರ್ಬೋದು, ಅಂದು ಬಂಧು ಬಳಗ, ಸ್ನೇಹಿತರು, ಅಕ್ಕಪಕ್ಕದ ಮನೆಯವರು, ಹೀಗೆ ಎಲ್ಲರನ್ನೂ ಕೂಡ ಒಳಗೊಳ್ಳುವ ಬಗೆ ಅದು ವಿಸ್ಮಿತಗೊಳ್ಳುವಂಥದ್ದು. ಮತ್ತು ಮನುಷ್ಯನು ವಿಶೇಷವಾಗಿ ಭಾವನಾತ್ಮಕ ಜೀವಿ. ಹಳ್ಳಿಯಿಂದ ವಿಶ್ವದವರೆಗೂ ಜೀವನವನ್ನು ನಡೆಸುತ್ತಿರುವ ನಾವು, ನೀವೆಲ್ಲರೂ ಪ್ರತಿಯೊಬ್ಬರೂ ಭಾವನೆಗಳಿಗೆ ಪ್ರತಿಸ್ಪಂದಿಸುವಂಥ ಮನಸ್ಸನ್ನು ಹೊಂದಿರುವಂಥ ವ್ಯಕ್ತಿಗಳು ನಾವು. ಹಾಗಾಗಿ ನಮ್ಮ ಜೀವನದಲ್ಲಿ ನಗಬೇಕು ಮತ್ತು ಅಳಬೇಕು. ಅಳು ಮತ್ತು ನಗು ಅಥವಾ ಕಷ್ಟ ಮತ್ತು ಸುಖಗಳು ಒಂದೇ ನಾಣ್ಯದ ಎರಡು ಮುಖಗಳ ಹಾಗೆ. ಆ ಮೂಲಕ ಅಳು ಮತ್ತು ನಗುವಿನ ಅನುಭವವನ್ನು ಹೃದಯದಲ್ಲಿ ಅನುಭವಿಸುವ ಮೂಲಕ ಮನೋನಿಗ್ರಹದಿಂದ ಸಮನಾಗಿ ನಾವು ವರ್ತಿಸಬೇಕಂತೆ. ಕೇವಲ ನಗುವಲ್ಲ ಅಥವಾ ಕೇವಲ ದುಃಖವಲ್ಲ, ಸುಖ ದುಃಖಗಳ ಹದವಾದ ಸಮ್ಮಿಶ್ರಣದಿಂದ ಜೀವನವನ್ನು ನಾವು ಕೂಡಿರಬೇಕು. ಇನ್ನೊಬ್ಬರ ಕಣ್ಣೀರಿಗೆ ಕಣ್ಣೀರನ್ನು ಸುರಿಸುವ, ದುಃಖದಲ್ಲಿ ಸಮಾನ ದುಃಖಿಗಳಾಗುವ, ಸುಖದ ಸಂಭ್ರಮದಲ್ಲಿ ಎಲ್ಲರೊಂದಿಗೆ ಕುಣಿದು ಕುಪ್ಪಳಿಸುವ, ಸ್ವರ್ಗವನ್ನೇ ಧರೆಗಿಳಿಸುವ ಕ್ಷಣವನ್ನು ನಾವು ಸೃಷ್ಟಿಸಬೇಕಂತೆ. ವಸ್ತುಸ್ಥಿತಿಗೆ ಹೃದಯವನ್ನು ಕಲ್ಲು ಮಾಡದೆ ಪಾರಿಜಾತ ಹೂವಿನಂತೆ ನಾವು ಸ್ಪಂದಿಸಬೇಕಂತೆ. ಹೃದಯದ ಭಾವನೆಗಳು ಹಾಲ ಕಡಲಂತೆ ನದಿಯಾಗಿ ಪ್ರವಾಹವಾಗಿ ಎಲ್ಲೆಡೆಯೂ ಹರಿಯಬೇಕು. ಒಂದು ರೀತಿಯಲ್ಲಿ ಇದು ಬ್ರಹ್ಮಲೀಲೆಯ ಅಂಶ. ನೀವೆಲ್ಲರೂ ಕೂಡ ಇದನ್ನು ಮುಖ್ಯವಾಗಿ ತಿಳ್ಕೊಳ್ಬೇಕಾಗ್ತದೆ. ಅಂದರೆ ಕವಿ ಹೇಳುವ ಹಾಗೆ ಇಲ್ಲಿ ಅಲೆಯ ಅಲುಗದ ಬಂಡೆಯ ಒಲು ಆತ್ಮ ಇರುವಂತೆ, ಬಂಡೆಯ ಒಳಗೆ ಕೂಡ ಒಂದು ಆತ್ಮ ಇದೆ. ಎಷ್ಟು ಪ್ರವಾಹದಲ್ಲಿ ಬರುವ ನೀರುಗಳು ಅದಕ್ಕೆ ಎಷ್ಟೇ ಬಡಿದರೂ ಅದರ ಆತ್ಮ ಅಲುಗುವುದಿಲ್ಲ, ಸ್ಥಿರವಾಗಿ ಇರ್ತದೆ. ಹಾಗೆಯೇ ಕಡಲಲ್ಲಿ ಅಲೆಗಳು ಬಡಿದಪ್ಪಳಿಸಿದರೂ ಕೂಡ ಬಂಡೆಗಳು ಅಲುಗದಂತೆ ಇರುವ ಹಾಗೆ ನೀವೆಲ್ಲರೂ ಕೂಡ ಎಷ್ಟೇ ದೊಡ್ಡ ಕಷ್ಟ ಬಂದರೂ ಕೂಡ, ಸುಖವಿದ್ದರೂ ಕೂಡ ಹೃದಯವನ್ನು ಗಟ್ಟಿಯಾಗಿಟ್ಟುಕೊಂಡು ಎಲ್ಲ ಕಷ್ಟ ನಷ್ಟಗಳಿಗೆ, ಸೋಲುಗಳಿಗೆ, ಜಿಗುಪ್ಸೆಗೆ ಹೆದುರದೆ, ಸಮತ್ವದಲ್ಲಿ ತಲ್ಲಣಗೊಳ್ಳದೆ ವಾಸ್ತವದ ಸಮಸ್ಯೆಗಳಿಗೆ ಸ್ಪಂದಿಸುವುದೇ ನಿಜವಾದ ಧೈರ್ಯ. ಹೀಗಾಗಿ ಅಂತರಂಗ ಮತ್ತು ಬಹಿರಂಗ ಎರಡರಲ್ಲಿ ಕೂಡ ಸಮನ್ವಯತೆಯನ್ನು ನಾವು ಸಾಧಿಸಬೇಕು. ಕಷ್ಟ ಸುಖಗಳ ಬಗ್ಗೆ ಬೋಧನೆ ಮಾಡೋದು ಬಹಳ ಸುಲಭ. ಆದರೆ ಅದು ನಮ್ಮ ಜೀವನದಲ್ಲಿ ಬಂದಾಗ, ಆ ಸಮಸ್ಯೆಗಳಿಗೆ ನಾವು ಸ್ಪಂದಿಸುವಾಗ ನಾವು ವಿಚಲಿತಗೊಳ್ತೇವೆ, ಹೆದರ್ತೇವೆ, ಭಯಪಡ್ತೇವೆ. ಇದು ಸಾಮಾನ್ಯವಾದ ಕ್ರಿಯೆ ಇದು. ಆದರೆ ಇದನ್ನು ಯಾರು ಕಠಿಣವಾಗಿ ಎದುರಿಸ್ತಾರೆ ನೋಡಿ, ಅವರಲ್ಲಿ ನಿರಂತರವಾದ ಸಾಧನೆ ಇದ್ದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಅರಿತವರ, ಅನುಭವಿಗಳ, ತಿಳುವಳಿಕೆ ಉಳ್ಳವರ, ಜ್ಞಾನಿಗಳ ಬದುಕುವ ರೀತಿ ನೀತಿಗಳು ಈ ರೀತಿಯಾಗಿರ್ತದೆ ಅಂತ ಡಿ ವಿ ಜಿಯವರು ಅದ್ಭುತವಾಗಿ ಈ ಕಗ್ಗದಲ್ಲಿ ಹೇಳುವುದನ್ನು ನಾವು ಕಾಣಬಹುದು. ಬಂಧುಗಳೇ, ನಾವು ಕೂಡ ನಮ್ಮ ಜೀವನದಲ್ಲಿ ತಿಳಿದವರ ಚರಿತವಿದು ಅಂತ ಕವಿ ಕೊನೆಯಲ್ಲಿ ಹೇಳ್ತಾರೆ. ಅಂದರೆ ಈ ಹಿಂದೆ ನಮ್ಮ ಈ ಜಗತ್ತಿನಲ್ಲಿ ಅದೆಷ್ಟೋ ಕವಿ ಪುಂಗವರಿರ್ಬೋದು, ಋಷಿ ಪುಂಗವರಿರ್ಬೋದು, ಜ್ಞಾನಿಗಳಿರ್ಬೋದು, ಮೇಧಾವಿಗಳಿರ್ಬೋದು ಅಲ್ವಾ, ರಾಜನೀತಿಗಳನ್ನು ಮಾಡಿರುವಂಥ ಅತ್ಯಂತ ಪ್ರಭಾವಿ ರಾಜ ಮನೆತನಗಳಿರ್ಬೋದು. ಒಬ್ಬರಲ್ಲ ಇಬ್ಬರಲ್ಲ, ಸಹಸ್ರಾರು ಮಂದಿ ಈ ಭೂಮಿಯಲ್ಲಿ ಹುಟ್ಟಿ ಬೆಳೆದು ಸಾಧನೆಯನ್ನು ಅವರೆಲ್ಲರ ಬಾಳು, ಅವರೆಲ್ಲರ ಬದುಕು ನಮಗೆ ಆದರ್ಶವಾಗಿರಲಿ, ನಮಗೆ ಸ್ಫೂರ್ತಿಯಾಗಿರಲಿ. ಮುಂದಿನ ದಿನಗಳಲ್ಲಿ ನಮ್ಮ ಬದುಕನ್ನು ಗೆಲ್ಲುವ ದೃಷ್ಟಿಕೋನದಲ್ಲಿ ನಾವೆಲ್ಲರೂ ಸನ್ನದ್ಧರಾಗೋಣ ಅನ್ನುತ್ತಾ ಇನ್ನೊಂದು ಕಗ್ಗದೊಂದಿಗೆ ನಾಳೆ ಬರುತ್ತೇನೆ. ಅಲ್ಲಿ ತನಕ ನಮಸ್ಕಾರ.